ಇಂದು ನವರಾತ್ರಿಯ ಮೊದಲನೆಯ ದಿನ. ನಾಡಿನೆಲ್ಲೆಡೆ ಸಂಭ್ರಮ ಸಡಗರ. ದೇವಿಯ ಏಕರೂಪವಾದ ಶೈಲಪುತ್ರಿಯ ಆರಾಧನೆ ಇಂದಿನ ವಿಶೇಷ. ಕರಾವಳಿಗರ ಮನೆ ಮನಗಳಲ್ಲೂ ಸಂತಸದ ದಿನ. ಉಚ್ಚಿಲ ದಸರಾ ಕಣ್ತುಂಬಿಕೊಳ್ಳುವ ಶುಭ ಸಮಯ. ಇಂದು ಬೆಳಗ್ಗೆ 7:30ಕ್ಕೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಧಾನ್ಯ ಲಕ್ಷ್ಮಿ ಪೂಜಾ ಕಾರ್ಯಕ್ರಮ ನಡೆದಿದ್ದು, ನಿತ್ಯ ಚಂಡಿಕಾ ಹೋಮ, ನವದುರ್ಗೆಯರ ಮತ್ತು ಶಾರದಾ ಪ್ರತಿಷ್ಠಾಪನೆ ನಡೆಯಿತು. ಈ ಸಂದರ್ಭ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದು, ಮಧ್ಯಾಹ್ನದ ವೇಳೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರಿತು.